ನಮಸ್ಕಾರ. ಕೊರೋನಾ ಎಚ್ಚರ ಮಧ್ಯಾಹ್ನದ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ದೇಶದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ ಸೋಂಕಿತರ ಸಂಖ್ಯೆ. ನಿನ್ನೆ ಒಂದೇ ದಿನ ಅನೇಕ ಪ್ರಕರಣಗಳು, ಅಂದರೆ ಕಳೆದ 5 ದಿನಗಳಲ್ಲಿ ಸೋಂಕಿತರ ಸಂಖ್ಯೆ ಡಬಲ್ ಆಗಿದೆ, ಅಂದ್ರೆ ದ್ವಿಗುಣ ಆಗಿದೆ ಅನ್ನುವಂತಹ ಆಘಾತಕಾರಿ ಮಾಹಿತಿ ಈಗ ಬಹಿರಂಗಗೊಂಡಿರುವಂತದ್ದು. ಒಟ್ಟು 5,000 ಗಡಿಯನ್ನ ದಾಟಿದೆ ದೇಶದಲ್ಲಿ ಸೋಂಕಿಗೆ ತುತ್ತಾದವರ ಸಂಖ್ಯೆ. ಅದೇ ರೀತಿ ಮಾರಕ ಸೋಂಕಿಗೆ ಬಲಿಯಾದವರ ಸಂಖ್ಯೆ ಕೂಡ 165 ದಾಟಿದೆ. ದೇಶದಲ್ಲಿ ಕೋವಿಡ್-19 ಪ್ರಕರಣಗಳ ಸಂಖ್ಯೆ 5 ದಿನಗಳಲ್ಲಿ ದ್ವಿಗುಣವಾಗಿದೆ. ಒಟ್ಟು 5,000 ಗಡಿಯನ್ನ ದಾಟಿದೆ. ಸೋಂಕಿತರ ಸಂಖ್ಯೆ 165 ತಲುಪಿದೆ. ಮಾರಕ ಸೋಂಕಿಗೆ ಬಲಿಯಾದವರ ಸಂಖ್ಯೆ ಒಟ್ಟು 5,325 ಮಂದಿಗೆ ಸೋಂಕು ತಗುಲಿರುವಂತದ್ದು ಈವರೆಗೆ ಲಭಿಸಿರುವಂತಹ ಅಂಕಿ ಅಂಶಗಳ ಪ್ರಕಾರ. ನಿನ್ನೆ ಒಂದೇ ದಿನ ದೇಶದಲ್ಲಿ 568 ಪ್ರಕರಣಗಳು ಪಾಸಿಟಿವ್ ಆಗಿ ಕಂಡು ಬಂದಿದೆ. ಮಹಾರಾಷ್ಟ್ರದಲ್ಲಿ ಒಂದೇ ದಿನ 150 ಪ್ರಕರಣಗಳು ನಿನ್ನೆಯ ದಿನ ದಾಖಲಾಗಿದೆ. ಅಂದ್ರೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಮಹಾರಾಷ್ಟ್ರದಲ್ಲಿ ಒಂದೇ ದಿನ 150 ಪ್ರಕರಣಗಳು ದಾಖಲಾಗಿದೆ. ದೇಶಾದ್ಯಂತ ನಿನ್ನೆ ಒಂದೇ ದಿನ 25 ಮಂದಿ ಸಾವನ್ನಪ್ಪಿದ್ದಾರೆ ಈ ಒಂದು ಮಾರಕ ಸೋಂಕಿಗೆ ತುತ್ತಾಗಿ. ಗುಜರಾತ್ನ ಜಾಮ್ನಗರ ಆಸ್ಪತ್ರೆಯಲ್ಲಿ 1 ವರ್ಷದ ಮಗು ಈ ಒಂದು ಸೋಂಕಿಗೆ ಬಲಿಯಾಗಿದೆ. ಅಂದ್ರೆ ದೇಶದಲ್ಲಿ ಈಗ ಸೋಂಕಿಗೆ ತುತ್ತಾದಂತಹ ಅತ್ಯಂತ ಕಿರಿಯ ವ್ಯಕ್ತಿ ಎನ್ನುವಂತಹ ಒಂದು ವಿಚಾರಕ್ಕೆ ಈ ಒಂದು ಮಗು ಪಾತ್ರವಾಗಿದೆ. 1 ವರ್ಷದ ಮಗು ಸೋಂಕಿಗೆ ತುತ್ತಾಗಿತ್ತು. ವೆಂಟಿಲೇಟರ್ ಅನ್ನ ಇಟ್ಟು ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ಆದ್ರೆ ನಿನ್ನೆಯ ದಿನ ಚಿಕಿತ್ಸೆ ಫಲಿಸದೆ ಮಗು ಮೃತಪಟ್ಟಿದೆ ಅನ್ನುವಂಥದ್ದನ್ನ ನೋಡಬಹುದು. ದೆಹಲಿಯಲ್ಲಿ ಒಟ್ಟು 576 ಪ್ರಕರಣಗಳು ಈವರೆಗೆ ದೃಢಪಟ್ಟಿದೆ. ಇಲ್ಲಿ 9 ಜೀವಗಳು ಬಲಿಯಾಗಿದೆ ಅನ್ನುವಂಥದ್ದು. ಅದೇ ರೀತಿ ತೆಲಂಗಾಣದಲ್ಲಿ 23 ತಿಂಗಳ ಮಗು ಸೇರಿದಂತೆ 40 ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಗುಜರಾತ್ನಲ್ಲಿ ಕಳೆದ 24 ಗಂಟೆಗಳಲ್ಲಿ ಮತ್ತೆ 3 ಸಾವು ಸಂಭವಿಸಿದೆ. ಈ ಮೂಲಕ ಗುಜರಾತ್ನಲ್ಲಿ ಸೋಂಕಿಗೆ ತುತ್ತಾದವರ ಸಂಖ್ಯೆ 16ಕ್ಕೆ ಏರಿಕೆಯಾಗಿರುವಂಥದ್ದು. ಸೋಂಕಿಗೆ ಬಲಿಯಾದವರ ಸಂಖ್ಯೆ 16 ಗುಜರಾತ್ನಲ್ಲಿ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ನಿನ್ನೆ ಇಡೀ ದಿನ ಒಟ್ಟು 12 ಮಂದಿ ಬಲಿಯಾಗಿದ್ದಾರೆ. ಅಂದ್ರೆ ದೇಶದಲ್ಲೇ ಅತ್ಯಂತ ಹೆಚ್ಚು ಸಾವಿಗೆ ತುತ್ತಾಗಿರುವಂತಹ ರಾಜ್ಯ ಅಂತ ಹೇಳಿದ್ರೆ ಅದು ಮಹಾರಾಷ್ಟ್ರ. ಒಟ್ಟು ಸಾವಿನ ಸಂಖ್ಯೆಯ ಪೈಕಿ 40% ಪ್ರಕರಣಗಳು ಮಹಾರಾಷ್ಟ್ರದಲ್ಲೇ ಸಂಭವಿಸಿದೆ ಅನ್ನುವಂಥದ್ದು ಆಘಾತಕಾರಿ. ಅಲ್ಲಿ ದಿನನಿತ್ಯ ಏರಿಕೆ ಆಗ್ತಾ ಇದೆ ಸೋಂಕಿತರ ಸಂಖ್ಯೆ, ಜೊತೆಗೆ ಸಾವನ್ನಪ್ತಾ ಇರುವಂತಹವರ ಸಂಖ್ಯೆ ಕೂಡ ಏರಿಕೆಯಾಗ್ತಾ ಇದ್ದು ಈಗ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಬೇಕು ಎನ್ನುವಂತಹ ಒಂದು ಒತ್ತಡವನ್ನ ಈಗ ಕೇಂದ್ರ ಸರ್ಕಾರದ ಮೇಲೆ ಈ ರಾಜ್ಯಗಳು ಹೇರ್ತಾ ಇದೆ ಎನ್ನುವಂತಹ ವಿಚಾರಗಳು ಕೂಡ ತಿಳಿದು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇದು ಸಾಮುದಾಯಿಕವಾಗಿ ಹರಡೋದಿಕ್ಕೆ ಆರಂಭ ಆದ್ರೆ ಇದನ್ನ ನಿಯಂತ್ರಣ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಲಭಿಸಿರುವಂತಹ ಮಾಹಿತಿ ಪ್ರಕಾರ ಲಾಕ್ಡೌನ್ ಇಲ್ಲದೆ ಇದ್ರೆ ಒಬ್ಬ ವ್ಯಕ್ತಿ ಸೋಂಕಿಗೆ ತುತ್ತಾಗಿದ್ರೆ ಆತನಿಂದ 406 ಮಂದಿಗೆ ಸೋಂಕು ಹರಡುವಂತಹ ಸಾಧ್ಯತೆಗಳಿದೆ 30 ದಿನಗಳಲ್ಲಿ. ಆದರೆ ಈಗ ಇರುವಂತಹ ಲಾಕ್ಡೌನ್ ನಿಂದಾಗಿ ಅದರ ಪ್ರಮಾಣ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಹರಡುವಂತಹ ಸಾಧ್ಯತೆ 2 ರಿಂದ 3 ಮಾತ್ರ. 406 ಎಲ್ಲಿ, 2 ರಿಂದ 3 ಎಲ್ಲಿ, ಈ ಲೆಕ್ಕಾಚಾರಗಳು ಈಗ
ನಡೀತಾ ಇರುವಂತದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಲಾಕ್ಡೌನ್ ಅನ್ನ ಸಡಿಲಿಕೆ ಮಾಡುವಂತದ್ದು ಬೇಡ, ಏಪ್ರಿಲ್ ಅಂತ್ಯದವರೆಗೂ ಲಾಕ್ಡೌನ್ ಮುಂದುವರಿಯಲಿ ಎನ್ನುವಂತಹ ಆಗ್ರಹಗಳು ಹಲವಾರು ರಾಜ್ಯಗಳಿಂದ ವ್ಯಕ್ತ ಆಗ್ತಾ ಇರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಕೂಡ ಚಿಂತನೆಯನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಇರುವಂತಹ ವ್ಯವಸ್ಥೆಗಳು ಹೇಗಿದೆ, ಏನಾಗಬೇಕು, ಆಹಾರ ಸಾಮಗ್ರಿಗಳ ಪೂರೈಕೆ ಇತ್ಯಾದಿ ಎಲ್ಲಾ ವಿಚಾರಗಳನ್ನು ಕೂಡ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಕಾರ್ಮಿಕರು ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ, ಕಾರ್ಮಿಕರ ಜೀವನವನ್ನು ಸುಧಾರಿಸಬೇಕು, ಅವರಿಗೆ ವೇತನ ಕೊಡುವಂತಹ ವ್ಯವಸ್ಥೆಗಳು ಅಥವಾ ಅವರ ಜೀವನಕ್ಕೆ ಅವಶ್ಯಕವಾಗಿರುವಂತಹ ವಿಚಾರಗಳ ಬಗ್ಗೆ ಗಮನವನ್ನು ಕೊಡಬೇಕಾಗಿದೆ. ಸೊ ಇಲ್ಲಿ ಅನೇಕ ಸಮಸ್ಯೆಗಳು, ಅನೇಕ ವಿಚಾರಗಳು ಅಡಕವಾಗಿರುವಂತಹ ಹಿನ್ನೆಲೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದು ಅಷ್ಟು ಸುಲಭ ಇಲ್ಲ, ಅಷ್ಟು ಹೇಳಿದಷ್ಟು ಸುಲಭ ಅಲ್ಲ. ಈ ನಿಟ್ಟಿನಲ್ಲಿ ಹೆಚ್ಚಿನ ಗಹನವಾದ ಚರ್ಚೆಗಳಾಗಬೇಕು, ಪರಿಶೀಲನೆ ಆಗಬೇಕು, ಅಧ್ಯಯನಗಳು ನಡಿಬೇಕು ಅನ್ನುವಂತಹ ಒತ್ತಡಗಳು ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಮುಂದಿನ 4-5 ದಿನಗಳಲ್ಲಿ ಈ ಬಗ್ಗೆ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಕೇಂದ್ರ ಸರ್ಕಾರ ಬರಲಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬಹುದು. ಕೊರೋನಾ ಅಟ್ಟಹಾಸಕ್ಕೆ ಬಲಿಯಾಗಿ ಭಾರತ ಲಾಕ್ಡೌನ್ ಆಗಿದೆ. ಈಗ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಪಡಿತರ ವಿತರಣೆಗೆ ಏನು ಸರ್ಕಾರದಿಂದ ವ್ಯವಸ್ಥೆಗಳಾಗಿದೆ, ಆದರೆ ಪಡಿತರ ವ್ಯವಸ್ಥೆ ಸಮರ್ಪಕವಾಗಿಲ್ಲ ಎನ್ನುವಂತಹ ದೂರುಗಳು ಜಿಲ್ಲೆಯ ಹಲವೆಡೆಯಿಂದ, ಕೇವಲ ಜಿಲ್ಲೆ ಮಾತ್ರ ಅಲ್ಲ ಇಡೀ ರಾಜ್ಯದ ಉದ್ದಕ್ಕೂ ಈ ರೀತಿಯ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಒಂದು ಕಡೆಯಿಂದ OTP ಗೊಂದಲ, ಮತ್ತೊಂದು ಕಡೆಯಿಂದ ಸರ್ವರ್ ಸರಿ ಇಲ್ಲ ಎನ್ನುವಂತಹ ಸಮಸ್ಯೆ, ಅನೇಕ ವಿಚಾರಗಳಿಂದ ಈಗ ಪಡಿತರವನ್ನ ಪಡಿಬೇಕು ಅಂತ ನ್ಯಾಯಬೆಲೆ ಅಂಗಡಿಗಳಿಗೆ ಬಂದಂತಹ ಗ್ರಾಹಕರು ಸಂಕಷ್ಟಕ್ಕೆ ತುತ್ತಾಗ್ತಾ ಇದ್ದಾರೆ. ಆದ್ರೆ ಈ ನಡುವೆ ಬೆಳಕಿಗೆ ಬಂದಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ಕಾರ್ಕಳ ತಾಲೂಕಿನ ಯರ್ಲಪಾಡಿಯಲ್ಲೂ ಇದೇ ರೀತಿಯ ಗೊಂದಲ ಉಂಟಾಗಿದೆ. OTP ಇಲ್ಲದೆ ಪಡಿತರ ವಿತರಣೆ ಮಾಡೋದಿಕ್ಕೆ ನ್ಯಾಯಬೆಲೆ ಅಂಗಡಿ ಮಾಲೀಕರು ಹಿಂದೇಟು ಹಾಕಿದ್ರು. ಹೀಗಾಗಿ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲೇ ಕಾಯಬೇಕಾದಂತಹ ಪರಿಸ್ಥಿತಿ ಜನರಿಗೆ ಉದ್ಭವ ಆಗಿತ್ತು. ಬಳಿಕ PDO ಅವರೇ ಸ್ಥಳಕ್ಕೆ ಆಗಮಿಸಿ ಈ ಒಂದು ಪಡಿತರ ವಿತರಣೆಯ ವ್ಯವಸ್ಥೆಯ ಮೇಲ್ವಿಚಾರಣೆಯನ್ನ ನೋಡಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಈಗ ಬರ್ತಾ ಇದೆ. ಎಸ್, ಈಗ ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ಅಲ್ಲಿನ ಸ್ಥಳೀಯರಾಗಿರುವಂತಹ ಪ್ರವೀಣ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಪ್ರವೀಣ್ ಅವರೇ. ನಮಸ್ಕಾರ. ಎಸ್, ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಅಂದ್ರೆ ಏನು ಸಮಸ್ಯೆ ಆಗಿತ್ತು ತಮ್ಮ ವ್ಯಾಪ್ತಿಯಲ್ಲಿ ಈ ಒಂದು ಪಡಿತರ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದು? ಪಡಿತರ ಏನಂದ್ರೆ, ನಾವು ಎಷ್ಟೋ ಕಂಪ್ಲೇಂಟ್ ಕೊಟ್ಟಿದ್ವಿ, ತುಂಬಾ ಕಂಪ್ಲೇಂಟ್ ಇದಿಲ್ಲ ಅಂತ ನಮ್ಮ ಸರ್ವರ್ ಇಲ್ಲ ಅಂತ ಹೇಳಿದವರು. ಓಕೆ. ಮತ್ತೆ ಯಾರು ಎಲ್ಲ ನಮ್ಮ ರೇಷನ್ ತರ್ಲಿಕ್ಕೆ ಹೋಗ್ತಾರಲ್ಲ, ಅವರೆಲ್ಲ ಹೋಗುವಾಗ ಇವಾಗ ಫೋನಲ್ಲಿ ಮಾತಾಡಿ ಹೊರಗೆ ಹೋಗುದು, ಆ ರೀತಿ ಎಲ್ಲ ಮಾಡುದು ಜನರಿಗೆ, ಬಡವರಿಗೆ. ದೊಡ್ಡವರಿಗೆ ಹಿಂದಿನ ಬಾಕಿನ ಕೊಡುದು. ಈ ದೊಡ್ಡವರಿಗೆ ಫೋನ್ ಮಾಡಿ ಎಲ್ಲ ಬಲ್ಲ ಮಾರೆ ನಾನು ತೊಂದರೆ ಕೊಡ್ತಾವಂತ ಹಾಗೆ ಮಾಡುದು. ಈ ಬಡವರೆಲ್ಲ ಹೋದ್ರೆ ಈ ನಿಮ್ಮ ಎಷ್ಟು ಜನಾಂಗದವರಿಗೆ 5 ಲೀಟರ್ ಒಂದು ತಿಂಗಳು ಇಲ್ಲಾಂದ್ರೆ ಒಂದು 6 ಲೀಟರ್ ಬರ್ತದೆ. ಇವರು ಏನ್ ಮಾಡುದಂದ್ರೆ 1 ಲೀಟರ್ ಕೊಡುದು. ಅದು ನಾವು ನಿನ್ನೆ ನಮ್ಮ ಹುಡುಗ ಒಬ್ಬ ಕಂಪ್ಯೂಟರ್ ಅಲ್ಲಿ ಕೂತ್ಕೊಂಡಿದ್ದ, ಆ ಕಂಪ್ಯೂಟರ್ ಅಲ್ಲಿ 6 ಲೀಟರ್ ಅಂತ ಇದೆ, ಅದು STSಗೆ ಬಹುಶಃ ನನ್ನ ಲೆಕ್ಕದಲ್ಲಿ 6 ಲೀಟರ್ ಅಲ್ಲಿ ಕೊಡುದು 1 ಲೀಟರ್ ಅವರು. ಮತ್ತೆ ಬೇರೆಯವರಿಗೆ ಈ ಮುತ್ಕು ವಯಸ್ಸಾದವರು ಹೋದ್ರೆ ಅವ್ರಿಗೆ ಹೇಳುದು ಇವತ್ತು ಚಿಮ್ನೆನೆಲ್ಲ ಎಲ್ಲ ಬಲ ಹಾಗೆ ಜೋರ್ ಮಾಡುದು. ಅದನ್ನ ಅವ್ರು ಮತ್ತೆ ಸಾಯಲಿ 1 ಲೀಟರ್ ಚಿಮ್ನೆನಲ್ಲ ಬೇಡ ಅಂತ ಹೇಳಿ ವಾಪಸ್ ಬರೋದು. ನಿನ್ನೆ ಹಾಗೆ ಹೋಗುವಾಗ ಇಲ್ಲ ಅದು OTP ಬರ್ಬೇಕು, ನನ್ಗೆ DC ಆರ್ಡರ್ ಬರ್ಲಿಲ್ಲ ಹಾಗೆ ಹೀಗೆ ಅಂತ ಹೇಳಿ. ಮತ್ತೆ ನಮ್ಮ ಈ ಗ್ರಾಮ ಪಂಚಾಯತಿ ಎಲ್ಲ ಪಾಡಿ
ಅವ್ರ PDRನೆಲ್ಲ ಕರ್ಕೊಂಡು ಹೋದ್ರೆ ನಾವು ಓಕೆ ಅವರೇ ಕಂಪ್ಯೂಟರ್ ಅಲ್ಲಿ ಕೂತ್ಕೊಂಡು ಎಲ್ಲ ಇದು ಮಾಡಿ ರಪ್ಪ ರಪ್ಪ ಬೇಡ ಅದು ಸೈನ್ ಎಲ್ಲ ಮಾಡಿಸಿ ಕೊಡಿ ಅಂತ ಹೇಳಿ. ಹಾಗೆ ನಿನ್ನ ಎಲ್ರಿಗೆ ಒಂದೇ ಲಕ್ಷ ರೇಷನ್ ಹೋಗ್ತಾ ಇತ್ತು. ಓಕೆ 25 ಜನ ಕೊಡೋಗಿ ಒಂದು ಖಾಲಿ ಆಯ್ತು ಅಂತ ಹೇಳಿದ್ರು. ರೇಷನ್ ಅಕ್ಕಿ ಎಲ್ಲ ಖಾಲಿ ಆಯ್ತಂತೆ. ನೋಡುವಾಗ ಅಲ್ಲಿ ಅಕ್ಕಿ ಉಂಟು. ಸಾಯಂಕಾಲವರೆಗೆ ಮತ್ತೆ ಎಲ್ಲ ಜನರನ್ನ ತುಂಬಾ ಬೇರೆ ಬೇರೆ ಅವರೆಲ್ಲರೂ ಕರ್ಸ್ಕೊಂಡು ಕೊಟ್ಟಿದ್ದೇವೆ. ಅಂದ್ರೆ ಇವತ್ತು ಅಕ್ಕಿ ಖಾಲಿ ಆಗಿದೆ ಅಂತ ಹೇಳ್ತಿದ್ದಾರೆ ಅಲ್ಲಿ. ನಿನ್ನೆ ಹೇಳಿದ. ಮತ್ತೆ ನಾವು ನಮ್ಮ ಫುಡ್ ಇನ್ಸ್ಪೆಕ್ಟರ್ ಅಲ್ಲಿ ಹೋಗಿ ಕಾರ್ಕಳಕ್ಕೆ ತಹಸೀಲ್ದಾರ್ಗೆ ಮನವಿ ಕೊಟ್ಟು ಫುಡ್ ಮಾತಾಡ್ಲಿಕ್ಕೆ ಹೇಳಿದ್ರು. ಅಲ್ಲಿ ಮಾತಾದ ನಂತರ ಅವ್ರು ಹೇಳಿದ್ರು ಈಗ ನಾವು ಸಾಯಂಕಾಲವರೆಗೆ 2 ಲೋಡ್ ಕಳಿಸ್ತೇವೆ ನಿಮ್ಗೆ ಅಂತ ಹೇಳಿದ್ರು. ಸಾಯಂಕಾಲ 2 ಲೋಡ್ ಬಂದಿದೆ ನಿನ್ನೆ. ಅಂದ್ರೆ ಜನರು ಎದ್ರೆ ಎಲ್ಲ ಸರಿ ಆಗ್ತದೆ. ಓಕೆ, ಅಂದ್ರೆ ಇಲ್ಲಿ ಕೇಳುವವರು ಇರ್ಲಿಲ್ಲ, ಪ್ರಶ್ನೆ ಮಾಡುವವರು ಇರ್ಲಿಲ್ಲ, ಅದರಿಂದ ಸಮಸ್ಯೆ ಉದ್ಭವ ಆಗಿದೆ ಅಂತ. ಹೌದೌದು. ನಾವೀಗ ಎಷ್ಟು ಗೊತ್ತಿದೆ, ಒಂದು 3 ವರ್ಷದಿಂದ ಪಂಚಾಯತಿಯಲ್ಲಿ ಮಾತಾಡ್ತಾ ಇದ್ದೆ. ರೇಷನ್ ಅಂಗಡಿ ಅಲ್ಲಿ ಇದು ನಿಮ್ಮ ಇದು ಇರುದಿಲ್ಲ, ಒಂದ್ಸಲ ತಮ್ಮ ಬರುದಿಲ್ಲ, ಅದು ಬೇರೆ ಬೇರೆ ಏನೋ ಟೆಕ್ನಿಕ್ ಪ್ರಾಬ್ಲಮ್, ಅದು ಪಂಚಾಯತ್ ಮಾಡಿ ಸರ್ಕಾರ ಆದೇಶ ಇದೆ, ಗೋಡಮ್ಮ ಇಲ್ಲಿ ಮಾಡ್ಬೇಕಂತ ಆದೇಶ ಇದೆಲ್ಲ, ಯಾಕೆ ನೀವು ಮಾಡ್ತಾ ಇಲ್ಲ ಅಂತ ಪಂಚಾಯತಿಯಲ್ಲಿ ವರ್ಷ ಗ್ರಾಮ ಸಭೆಯಲ್ಲಿ ನಾವು ಮಾತಾಡ್ತೇವೆ. 3 ವರ್ಷದಿಂದ ಮಾತಾಡ್ತಾ ಇದ್ದೇನೆ. ಅದಕ್ಕೆ ಸ್ಪಂದಿಸಿ PD ಅವರು ಯಾವತ್ತು ಹೇಳ್ತಾ ಇರ್ತಾರೆ. ಅವ್ರಿಗೆ ನಮ್ಮ ಅಧ್ಯಕ್ಷರು ಇದ್ದಾರೆ, ಅವರಿಗೆ ಹೇಳಿದ್ದೇವೆ ನಾವು ಇದು ಮಾಡಿ ನಿಮ್ಮ ಪಂಚಾಯತಿ ಎಷ್ಟು 12 ಜನ ಮೆಂಬರ್ ಇದ್ದಾರೆ, 8 ಜನ ಮೆಂಬರ್ ಸೈನ್ ಹಾಕಿದ್ದಾರೆ, ಅದು ರೇಷನ್ ಅಂಗಡಿ ಚೇಂಜ್ ಆಗ್ಬೇಕಂತ ಹೇಳಿ. ಇಷ್ಟುವರೆಗೆ DC ಅವರಾಗ್ಲಿ ಯಾರು ಇದ್ರ ಬಗ್ಗೆ ಇದು ಮಾಡುದಿಲ್ಲ. ನಾವು ಎಲ್ಲ ಫೈಲ್ ಎಲ್ಲ ಜನರ ಇಡೀ ಗ್ರಾಮದ ಸೈನ್ ತಕೊಂಡು ಎಲ್ಲರೂ ಹೇಳಿದ್ದಾರೆ ಇದು ಬೇಡ, ರೇಷನ್ ಅಂಗಡಿ ನಮ್ಗೆ ಬೇರೆ ಕಡೆ ಕೊಡಿ. ಅವನ್ ಹೋದ ನಂತರ ಏನಮ್ಮ ನಿನ್ನ ಬೇವರ್ಸಿ ಬೋಡೈನಿ ಇಜಡ ಕೊರ್ಪುಜಿ ಅಂತ ಎಂತೆಂತ ಬೈದವ, ಆ ತರ ಎಲ್ಲ ಬೈದು ಇದು ಮಾಡ್ತಿದ್ದ. ಅದಕ್ಕೆ ನಾವು ಇದು ವರ್ಷ ಗ್ರಾಮ ಸಭೆಯಲ್ಲಿ 6 ತಿಂಗಳು ಗ್ರಾಮ ಸಭೆಯಲ್ಲಿ ಯಾವತ್ತೂ ಮಾತಾಡುದು. ಮೊನ್ನೆ ಗ್ರಾಮ ಸಭೆಯಲ್ಲಿ ಮಾತಾಡಿದ್ದು ಪೇಪರ್ ಅಲ್ಲಿ ಬಂದಿದೆ. ಮೊನ್ನೆ ಗ್ರಾಮ ಸಭೆಯಲ್ಲಿ ಉದಯವಾಣಿಯಲ್ಲಿ ಬಂದಿದೆ. ಆದ್ರೆ ಅವರಿಗೆ ಅರ್ಥ ಆಗುದಿಲ್ಲ. ಹಾಗೆ ನಿನ್ನೆ ಸ್ವಲ್ಪ ಇದು ಮಾಡಿದರೆ ಇವತ್ತು ಕ್ಲಿಯರ್ ಇದೆ, ತೊಂದ್ರೆ ಇಲ್ಲ. ಇವತ್ತು ಸರಿಯಾಗಿದೆ ಸಮಸ್ಯೆ. ಸರಿಯಾಗಿದೆ. ಆದ್ರೆ ಅದು ಇಲ್ಲ, ಅದು ಈ 30 ವರ್ಷದಿಂದ ಕೊಡ್ತಾನೆ ಹಾಗೆಲ್ಲ ತುಂಬಾ ಹೇಳಿದ್ದಾನೆ. ಆದ್ರೆ ಅದು ಸರಿ ಆಗುವಂತ ಲಕ್ಷಣ ಇಲ್ಲ ಸರ್. ಅದಕ್ಕೆ ನೀವೇನಾದ್ರೂ ಒಂದು ಸ್ವಲ್ಪ ಇನ್ನೂ ಮಾಡಿ. ಖಂಡಿತ. ಅಂದ್ರೆ ಏನೆಲ್ಲ ಈಗ ವಸ್ತುಗಳು ಸಿಗ್ತಾ ಇದೆ ಪಡಿತರ ಸಾಮಗ್ರಿ, ಅಂದ್ರೆ ಗೋಧಿ, ಬೇಳೆ, ಸಕ್ಕರೆ ಎಲ್ಲ ಸಿಗ್ತಾ ಇದೆಯಾ? ಅದು ಇಲ್ಲ ಖಾಲಿ ಅಕ್ಕಿ ಮಾತ್ರ. ಅಕ್ಕಿ 1 ಲೀಟರ್ ಚಿಮ್ನೆನೆ. ಅಲ್ಲಿ ನೋಡುವಾಗ STSಗೆ 6 ಲೀಟರ್ ಚಿಮ್ನೆನೆ ಅಂತ ಕಂಪ್ಯೂಟರ್ ಇಲ್ಲಿ ಉಂಟಂತೆ. ನಮ್ಮ ಹುಡುಗ ನೋಡಿದ್ದು ಕಂಪ್ಯೂಟರ್. ಮತ್ತೆ ಇದು ನಮ್ಮ ಈ ಬೇರೆ ಜಾತಿಯವರು ಇರ್ತಾರಲ್ಲ, ಪೂಜಾರಿ ಇವರೆಲ್ಲ, ಇವರಿಗೆ 1 ಲೀಟರ್ ಚಿಮ್ನೆನೆ ಅಂತ ಉಂಟು. ಅದು ಸಹ ನಿನ್ನೆ ಅಕ್ಕಿ ತರ್ಲಿಕ್ಕೆ ಹೋಗ್ತಾರಲ್ಲ, ಅವನು ಆ ದಿವಸ ಕೊಡುದಿಲ್ಲ. ಅವನು ಅದು ಮರುದಿವ್ಸ ಬರ್ಲಿಕ್ಕೆ ಹೇಳ್ತಾನೆ. ಅದು ಮರುದಿವ್ಸ ಯಾರು ಸಾಯಿಲ್ ಅಂತ ಹೇಳಿ ಯಾರು ಹೋಗುದಿಲ್ಲ. ಎಂತ 1 ಲೀಟರ್ ಚಿಮ್ನೆನೆ ಅಂತ ಹೇಳಿ. ನಿನ್ನೆ ನಾವು ಎಲ್ಲರೂ ಜನರ ಹತ್ರ ಹೇಳಿದೆ, ನಿಮ್ಗೆ ಸ್ವಲ್ಪ ಬಾಯಿ ಉಂಟಾ ಇಲ್ವ, ಬಂದು ನಮ್ಗೆ ಹೇಳ್ಬೇಡಿ, ಪಂಚಾಯತಿಗೆ ಹೇಳಿ ಅಂತ ಹೇಳಿದೆ. ಆಯ್ತು ಅಂತ ಹೇಳಿದ್ದಾರೆ. ಎಸ್ ಸರ್, ಥ್ಯಾಂಕ್ ಯು ಪ್ರವೀಣ್ ಅವರೇ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಇದು ಯರ್ಲಪ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡಿತರ ಅಂಗಡಿಯ ಸಮಸ್ಯೆ ಇದು. ಇಷ್ಟು ದಿನ ಜನರನ್ನ ಅಲ್ಲಿ ಸತಾಯಿಸಲಾಗ್ತಾ ಇತ್ತು. ಹೋದವರಿಗೆ ಸಮರ್ಪಕವಾಗಿ ಉತ್ತರವೂ ಸಿಗ್ತಾ ಇರಲಿಲ್ಲ. ಸರ್ವರ್ ಸಮಸ್ಯೆ ಇದೆ, ಹಾಗೆ ಹೀಗೆ ಅಂತ ಸಬೂಬನ್ನ ಹೇಳಿಕೊಂಡು ವಾಪಸ್ ಕಳಿಸುವಂತಹ ಕೆಲಸವನ್ನ ಅಲ್ಲಿನ ಪಡಿತರ ಅಂಗಡಿಯ ಪ್ರಮುಖರು ಮಾಡ್ತಾ ಇದ್ರು. ನಿನ್ನೆ ಆ ಬಗ್ಗೆ ರೊಚ್ಚಿಗೆದ್ದಂತಹ ಗ್ರಾಮಸ್ಥರು ಸಂಬಂಧಪಟ್ಟಂತಹ ಗ್ರಾಮದ PDOಗೆ ಈ ಬಗ್ಗೆ ವಿಚಾರವನ್ನ ತಿಳಿಸಿದ್ದಾರೆ. ಆ ಬಳಿಕ PDO ಬಂದು ನೇರವಾಗಿ ಆ ಒಂದು ಪಡಿತರ ಅಂಗಡಿಯಲ್ಲಿ ಕೂತು ಅಥವಾ ನ್ಯಾಯಬೆಲೆ ಅಂಗಡಿಯಲ್ಲಿ ಕೂತು ಜನರಿಗೆ ಆಹಾರ ಸಾಮಗ್ರಿಗಳನ್ನ ವಿತರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಬಹುಶಃ ಇದೆಲ್ಲವೂ ಕೂಡ ಬಿಸಿ ಮುಟ್ಟದಿದ್ರೆ ನಾವು ಹೇಳಿದ್ದೆ ಆಟ ಮಾಡಿದ್ದೆ ರೂಲ್ಸ್ ಅನ್ನುವಂತಹ ಒಂದು ವಿಚಾರಗಳು, ಅಂತದಕ್ಕೆ ಬ್ರೇಕ್ ಹಾಕಬೇಕಿದ್ರೆ ಈ ರೀತಿ ಜನರು ಎಚ್ಚೆತ್ತುಕೊಂಡು ಅವರು ಪ್ರಶ್ನೆ ಮಾಡುವಂಥದ್ದು ಅನಿವಾರ್ಯ ಅನ್ನುವಂಥದ್ದನ್ನ ನಾವು ಈ ಒಂದು ಪ್ರಕರಣದಲ್ಲಿ ನೋಡಬಹುದು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ PDO ಅವರಾಗಿರುವಂತಹ ಪ್ರಮೀಳಾ ಅವರು ನೇರ ಸಂಪರ್ಕಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್.
ಎಸ್, ಅಂದ್ರೆ ನಿನ್ನೆ ಯರ್ಲಪಾಡಿಯಲ್ಲಿ ಒಂದು ಪಡಿತರ ವಿತರಣೆ ವ್ಯವಸ್ಥೆಯಲ್ಲಿ ಗೊಂದಲ ಆಗಿತ್ತು, ಜನರು ದೂರನ್ನ ಕೊಟ್ಟಿದ್ರು, ಬಳಿಕ ತಾವೇ ಅಲ್ಲಿ ಖುದ್ದಾಗಿ ಕುಳಿತು ಆ ಒಂದು ವ್ಯವಸ್ಥೆಯನ್ನ ಸರಿ ಮಾಡಿದ್ದೀರಿ ಅನ್ನುವಂಥದ್ದು. ಆಕ್ಚುಲಿ ಏನು ಸಮಸ್ಯೆಗಳಾಗಿತ್ತು ಅನ್ನುವಂಥದ್ದು ಮೇಡಮ್ ತಾವು ಗಮನಿಸಿದ ಹಾಗೆ? ಬೆಳಗ್ಗೆ ಬರ್ಬೇಕಿದ್ರೆ ಒಂದು 25 ಜನ ಕಾಯ್ತಾ ಇದ್ರು. ಅವರಿಗೆ OTP ಬರದೆ ಪಡಿತರ ವಿತರಣೆ ಮಾಡುದಿಲ್ಲ ಅಂತ ಹೇಳಿ ಅವರು ಅಂಗಡಿ ಮಾಲೀಕರು ಹೇಳ್ತಾ ಇದ್ರು. ಅಲ್ಲಿ ಹೋಗಿ ನೋಡಿದಾಗ ಸರ್ವರ್ ಪ್ರಾಬ್ಲಮ್ ಇತ್ತು, ಮತ್ತೆ ನಮ್ಮ ಇಲ್ಲಿ ಮೇನ್ ಆಗಿ ಇಂಟರ್ನೆಟ್ ಪ್ರಾಬ್ಲಮ್ ಇದೆ. ಇದು ತುಂಬಾ ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಇಂಟರ್ನೆಟ್ ಸಮಸ್ಯೆ ಇದ್ದೇ ಇರ್ತದೆ. ಮತ್ತೆ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ನೋಡಲ್ ಫುಡ್ ಡಿಪಾರ್ಟ್ಮೆಂಟ್ ನೋಡಲ್ ಅಧಿಕಾರಿಯವರನ್ನು ಸಂಪರ್ಕಿಸಿ ಕೇಳಿದಾಗ ಅವರು ಒಂದು ರಿಜಿಸ್ಟರ್ ಅಲ್ಲಿ ಅವರ ಸಹಿ ಪಡೆದು ಮತ್ತೆ ವಿತರಣೆ ಮಾಡಿ ಅಂತ ಹೇಳಿ ಮೌಖಿಕವಾಗಿ ಆದೇಶವನ್ನು ಕೊಟ್ರು. ನಂತರ ಕುತ್ಕೊಂಡು ಚೆಕ್ ಮಾಡಿ ನೋಡಿದೆ, ಹೌದು ಸರ್ವರ್ ಎರರ್ ಇತ್ತು. ಅದಕ್ಕೆ ಒಂದು 25 ಜನರು ಕಾಯುವುದು ಬೇಡ ಅನ್ನುವ ದೃಷ್ಟಿಯಿಂದ ಅವರಿಗೆ ಒಂದು ರಿಜಿಸ್ಟರ್ ಬುಕ್ ಅಲ್ಲಿ ಸೈನ್ ಮಾಡಿ ಪಡಿತರವನ್ನು ವಿತರಣೆ ಮಾಡಲಾಯಿತು. ಅಂದ್ರೆ ಈ ಒಂದು ಸೂಚನೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಹಿಂದೆ ಕೊಟ್ಟಿದ್ರು. ಅಂದ್ರೆ ಪಡಿತರ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ವ್ಯವಸ್ಥೆಗಳು ಸರಿಯಾಗಬೇಕು ಅನ್ನುವಂತ ಮಾತುಗಳನ್ನ, OTP ಅಗತ್ಯ ಇಲ್ಲ ಅನ್ನುವಂಥದ್ದು. ಅಂದ್ರೆ ಅದು OTPಗೋಸ್ಕರ ಮತ್ತೆ ಕಾಯಿಸುವಂತ ಪ್ರಕ್ರಿಯೆಗಳು ಯಾಕೆ ಅಲ್ಲಿ ಆಗಿತ್ತು? ಮಾಹಿತಿಯ ಕೊರತೆಯೋ ಅಥವಾ ಆದೇಶ ಬಂದಿರ್ಲಿಲ್ವೋ, ಯಾಕೆ ಅನ್ನುವಂಥದ್ದಲ್ಲಿ? ಮಾಹಿತಿ ಇತ್ತು, ಅವರಿಗೆ ಕೊಡ್ಬೇಕು ಅಂತ ಇತ್ತು. ಆದ್ರೆ ಎಲ್ಲರೂ OTP ಇಲ್ಲದೇನೆ ತಗೊಳ್ಬೇಕು ಅನ್ನುವ ಒಂದು ಉದ್ದೇಶವನ್ನು ಹೊಂದಿದ್ರು ಅಲ್ಲಿಯ ಜನಸಾಮಾನ್ಯರು. ಅವರಿಗೆ ಸ್ವಲ್ಪ ತಿಳುವಳಿಕೆನೂ ಕೊಡ್ಬೇಕಿತ್ತು. ಏಕಕಾಲಕ್ಕೆ ಎಲ್ಲರೂ ಬಂದ್ರೆ ಕೊಡ್ಲಿಕ್ಕೂ ಕಷ್ಟ ಆಗ್ತಿತ್ತು. ಹಾಗೆ ಜನಸಂದಣಿ ಆಗಿತ್ತು. ಮತ್ತೆ ಸಮಸ್ಯೆ ಒಂದು 10 ನಿಮಿಷದಲ್ಲಿ ಅದನ್ನು ಕ್ಲಿಯರ್ ಮಾಡಿದ್ದೇವೆ. ಎಸ್, ಈಗ ನಮ್ ಜೊತೆಗೆ ಸ್ಥಳೀಯರು ಮಾತನಾಡ್ತಾ ಹೇಳಿದ್ರು, ಅಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಯಾವಾಗ್ಲೂ ಸಮಸ್ಯೆ ಇರುತ್ತೆ, ಜನರೊಂದಿಗೆ ಉಡಾಫೆಯಾಗಿ ವರ್ತನೆ ಮಾಡುವಂತದ್ದು, ಅನಗತ್ಯವಾಗಿ ಕಾಯಿಸುವಂತದ್ದು, ಹಿಂದಿನ ಬಾಗಿಲಿನಿಂದ ಬಂದವರಿಗೆ ಅಥವಾ ಅವರೇ ಕರೆ ಮಾಡಿ ಅವರು ಕರೆಸಿಕೊಂಡು ಅಲ್ಲಿಂದ ಸಪ್ಲೈ ಮಾಡ್ತಾರೆ, ಇಲ್ಲಿ ಬಡವರು ಬಂದ್ರೆ ದಿನಗಟ್ಟಲೆ ಕಾಯಬೇಕು ಅನ್ನುವಂಥದ್ದು. ಈ ಎಲ್ಲ ವಿಚಾರಗಳು ತಮ್ಮ ಗಮನಕ್ಕೆ ಬಂದಿದೆಯಾ ಅನ್ನುವಂಥದ್ದು ಮೇಡಮ್? ಈಗ ಇದರ ಬಗ್ಗೆ ಗ್ರಾಮ ಸಭೆಯಲ್ಲಿ ಸುಮಾರು ಒಂದಿಷ್ಟು ಕಂಪ್ಲೇಂಟ್ಸ್ ಬಂದಿತ್ತು. ಅದ್ರ ಬಗ್ಗೆ ಫೈಲ್ ಪುಟ್ ಮಾಡಿ ನಾವು ನೋಡಲ್ ಆಫೀಸರ್ ಅವರಿಗೆ ಕೊಟ್ಟಿದ್ದೇವೆ, ಆಹಾರ ನಿರೀಕ್ಷಕರಿಗೆ ಸಹ ಕೊಟ್ಟಿದ್ದೇವೆ, DC ಸಹ ಹೋಗಿತ್ತು. ಅವರಲ್ಲಿಂದ ಒಂದು ಎಚ್ಚರಿಕಾ ಪತ್ರವನ್ನು ಅವರಿಗೆ ಕೊಟ್ಟಿದ್ರು. ಇಲ್ಲ, ಸರಿಯಾಗಿ ಒಮ್ಮೆ ತಾತ್ಕಾಲಿಕವಾಗಿ ಸರಿಯಾಗುತ್ತೆ, ಮತ್ತೆ ಸಮಸ್ಯೆಗಳು ಬಂದೇ ಇರ್ತದೆ. ಎರಡು ಒಂದು ಗುಂಪಲ್ಲಿ ಘರ್ಷಣೆಗಳು ಆಗುತ್ತಾ ಇರ್ತವೆ. ಸೊ ಅಂದ್ರೆ ಇದಕ್ಕೆ ಪರಿಹಾರ ಇಲ್ವಾ ಅನ್ನುವಂಥದ್ದು ಮೇಡಮ್? ಹಾಗಿದ್ರೆ ಏನು ಇದಕ್ಕೆ ಸೊಲ್ಯೂಷನ್ ಏನು ಅನ್ನುವಂಥದ್ದು? ಈಗ ಸೊಲ್ಯೂಷನ್ ಫುಡ್ ಡಿಪಾರ್ಟ್ಮೆಂಟ್ ಅವರ ಹತ್ರ ಫೈಲ್ ಪೆಂಡಿಂಗ್ ಇದೆ ಸರ್. ಮುಂದೆ ಏನು ಅವರು ಆದೇಶ ಕೊಡ್ತಾರೋ ಆ ರೀತಿ ಒಂದು ಕ್ರಮ ಕೈಗೊಳ್ಬೇಕಾಗ್ತದೆ. ಎಸ್ ಎಸ್ ಎಸ್, ಅಂದ್ರೆ ತಮ್ಮ ವ್ಯಾಪ್ತಿಯಲ್ಲಿ ಮಾಡುವಂತದ್ದು ಇಷ್ಟೇ, ಈಗ ತಮಗೆ ಇಷ್ಟೇ ಮಾಡೋದಿಕ್ಕಾಗುವಂಥದ್ದು ಅನ್ನುವಂಥದ್ದು? ಹೌದು, ಸರಿ. ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಿದ್ದೀವಿ. ಸದ್ಯಕ್ಕೆ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಜನರಿಗೆ ಒಂದು ಪಡಿತರ ವಿತರಣೆಯಲ್ಲಿ ಏನು ಸಮಸ್ಯೆ ಆಗದ ರೀತಿಯಲ್ಲಿ ಒಂದು ಕ್ರಮ ಕೈಗೊಂಡಿದ್ದೇವೆ. ಎಸ್ 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 ಎಸ್, ಥ್ಯಾಂಕ್ ಯು ಮೇಡಮ್, ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಇದು PDO ಹೇಳ್ತಾ ಇರುವಂತಹ ಮಾತು. ಈ ವಿಚಾರ ಅನೇಕ ಬಾರಿ ಚರ್ಚೆಗೆ ಬಂದಿದೆ, ಗ್ರಾಮ ಸಭೆಯಲ್ಲೂ ಕೂಡ ಉಲ್ಲೇಖ ಆಗಿದೆ. ಆ ಬಗ್ಗೆ ನಾವು ಸಂಬಂಧಪಟ್ಟಂತಹ ಇಲಾಖೆಗೆ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದೇವೆ, ಜಿಲ್ಲಾಧಿಕಾರಿಗಳ ಕಚೇರಿಗೂ ವರದಿ ಹೋಗಿದೆ. ಆದ್ರೆ ಅಲ್ಲಿಂದ ಎಚ್ಚರಿಕೆ ಬಂದಿದ್ರು ಕೂಡ ಪರಿಸ್ಥಿತಿ ಬದಲಾವಣೆ ಆಗಿಲ್ಲ ಅನ್ನುವಂಥದ್ದು. ಈಗ ನಾವೇ ಖುದ್ದಾಗಿ ಬಂದು ಅಲ್ಲಿ ವ್ಯವಸ್ಥೆಯನ್ನ ಸರಿ ಮಾಡಿ ಜನರಿಗೆ ಆಹಾರವನ್ನ ಅಥವಾ ಆಹಾರ ವಸ್ತುಗಳನ್ನ ಪೂರೈಕೆ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. ಸದ್ಯಕ್ಕೆ ಸರಿಯಾಗಿದೆ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದಲ್ಲಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂತಹ ಮಾತುಗಳನ್ನ ಇಲ್ಲಿ PDO ಹೇಳಿದ್ದಾರೆ. ಇನ್ನು ವಿಟ್ಲ ಸುತ್ತಮುತ್ತಲಿನಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರವನ್ನು ಪಡೆಯುವುದಕ್ಕೆ ಜನರು ಬೆಳಗ್ಗಿನಿಂದಲೇ ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಘಟನೆ ಮತ್ತೆ ಮುಂದುವರಿತಾ ಇದೆ. ಹಲವು ಅಂಗಡಿಗಳಲ್ಲಿ ಈ ಒಂದು ಜನರು ಬಿಸಿಲಿಗೆ ಬಳಲುವಂತದ್ದನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಶಾಮಿಯಾನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೂಡ ಪಡಿತರವನ್ನ ವಿತರಣೆ ಮಾಡೋದಿಕ್ಕೆ ಸರ್ಕಾರ ಆದೇಶವನ್ನ ಕೊಟ್ಟಿತ್ತು. ಆದ್ರೆ ಜನರು ಬೆಳಗ್ಗೆ 6 ಗಂಟೆಗೆ ಬಂದು ಕಾಯುವಂತಹ ಸನ್ನಿವೇಶಗಳು ಕಾಣೋದಕ್ಕೆ ಸಿಗ್ತಾ ಇದ್ವು. ಕೆಲವು ಅಂಗಡಿಗಳು 8 ಗಂಟೆಗೆ ಬಾಗಿಲು ತೆರೆದ್ರೆ, ಇನ್ನೂ ಕೆಲವು ಅಂಗಡಿಗಳು 9 ಗಂಟೆ ಬಳಿಕ ಬಾಗಿಲು ತೆರೆದಿರುವಂತಹ ವಿಚಾರಗಳು. ವಿಟ್ಲದ ಅರಮನೆಯ ರಸ್ತೆಯಲ್ಲಿರುವಂತಹ ಪಡಿತರ ಅಂಗಡಿಯ ಪ್ರಮುಖ ಗೇಟ್ ಮುಚ್ಚಿರೋದ್ರಿಂದ ಜನರು ಬೆಳಗ್ಗೆ 6 ಗಂಟೆಗೆ ಆಗಮಿಸಿ ಸಾಲುಗಟ್ಟಿ ನಿಂತಿದ್ದಾರೆ. ರಸ್ತೆಯುದ್ದಕ್ಕೂ ಜನರ ಸರತಿ ಸಾಲು ಕಂಡು ಬರ್ತಾ ಇದೆ. 8:45ಕ್ಕೆ ಬೆಳಗ್ಗೆ ಸಿಬ್ಬಂದಿಗಳು ಆಗಮಿಸಿ ಬಾಗಿಲನ್ನ ತೆರೆದಿದ್ದಾರೆ. ಬಳಿಕ ಗ್ರಾಹಕರಿಗೆ ಕುಳಿತುಕೊಳ್ಳೋದಿಕ್ಕೆ ಕುರ್ಚಿಗಳನ್ನ ಹಾಕಿದ್ದಾರೆ.
ಇನ್ನು ವಿಟ್ಲದ ವ್ಯವಸಾಯ ಸಹಕಾರಿ ಸಂಘದ ಅಂಗಡಿಯ ಮುಂಭಾಗ ಕೂಡ ಶಾಮಿಯಾನವನ್ನ ಹಾಕಲಾಗಿತ್ತು. ಇದು ಸರತಿ ಸಾಲಿನಲ್ಲಿ ನಿಂತ ಜನರಿಗೆ ಸಹಕಾರಿಯಾಗಿದೆ. ಜೊತೆಗೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ನಿಲ್ಲೋದಕ್ಕೆ ಮಾರ್ಕ್ ಅನ್ನ ಕೂಡ ಹಾಕಲಾಗಿದ್ದು, ಅದರಂತೆ ಜನರು ಕೂಡ ಅದಕ್ಕೆ ಸಹಕಾರ ಕೊಡುವಂತಹ ದೃಶ್ಯಗಳನ್ನ ನಾವು ಗಮನಿಸಬಹುದು. ಇನ್ನು ಹಲವು ಕಡೆಗಳಲ್ಲಿ ಟೋಕನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿನಿತ್ಯ 50ರಿಂದ 60 ಮಂದಿಗೆ ಸಾಮಗ್ರಿಗಳನ್ನ ವಿತರಣೆ ಮಾಡಲಾಗ್ತಾ ಇದೆ. ಸಮಯ ಹೆಚ್ಚು ನಿಗದಿ ಮಾಡಿದ್ದರಿಂದ ಹೆಚ್ಚು ಜನರು ಖರೀದಿ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇದೆ. ಪ್ರತಿ ನ್ಯಾಯಬೆಲೆ ಅಂಗಡಿಗಳಿಗೆ ವಿಟ್ಲ ಪಟ್ಟಣ ಪಂಚಾಯತ್ನ ಮುಖ್ಯಾಧಿಕಾರಿ ಮಾಲಿನಿ ಜೊತೆಗೆ ಕಂದಾಯ ನಿರೀಕ್ಷಕ ಫಕೀರ ಮೂಲ್ಯ, ದಿವಾಕರ, ಗ್ರಾಮ ಕರ್ಣಿಕ ಪ್ರಕಾಶ್ ಮುಂತಾದವರು ಭೇಟಿಯನ್ನ ಕೊಟ್ಟು ಪರಿಸ್ಥಿತಿ ಹೇಗಿದೆ, ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಅವಲೋಕನ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಅನೇಕ ಅಧ್ವಾನಗಳು, ಬಡ ಜನರಿಗೆ ಸಮಸ್ಯೆ, ಉಡಾಫೆಯ ಉತ್ತರಗಳು ಸಿಗ್ತಾ ಇದ್ರೆ, ಇನ್ನು ಕೆಲವು ಕಡೆಯಲ್ಲಿ ಗ್ರಾಹಕರಿಗೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ ಅನ್ನುವಂಥದ್ದನ್ನ ಈ ಮೂಲಕ ನಾವು ನೋಡಬಹುದು. ಶಾಮಿಯಾನದ ವ್ಯವಸ್ಥೆಯನ್ನ ಮಾಡಿ ಬಿಸಿಲಿಗೆ ಬಳಲುವುದನ್ನ ತಪ್ಪಿಸೋದಕ್ಕೆ ಶಾಮಿಯಾನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಮೇಂಟೈನ್ ಮಾಡೋದಿಕ್ಕೆ ಅಂತರದಲ್ಲಿ ಚೇರ್ಗಳನ್ನು ಕೂಡ ಹಾಕುವಂತಹ ಕೆಲಸಗಳು ಕೂಡ ಆಗಿದೆ. ಬಹುಶಃ ವಿಟ್ಲದಲ್ಲಿ ಆಗಿರುವಂತಹ ಈ ಒಂದು ಪ್ರಯತ್ನ ಏನಿದೆ ಅದು ಎಲ್ಲ ಪಡಿತರ ಅಂಗಡಿಗಳಿಗೂ ಕೂಡ ಅನುಕರಣೀಯ ಅನ್ನುವಂತಹ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಕೊರೋನಾ ವಿಚಾರದಲ್ಲಿ ಕೈಗೊಂಡಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ತಿಳಿದುಕೊಳ್ಳೋದಕ್ಕೆ ಮತ್ತು ಸುಳ್ಯದಲ್ಲಿ ಆರಂಭ ಆಗಿರುವಂತಹ ಒಂದು ಫೀವರ್ ಕ್ಲಿನಿಕ್ಗೆ ಭೇಟಿ ನೀಡಿ ತಾಲೂಕಿನ ಬೆಳವಣಿಗೆಗಳ ಮತ್ತು ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಪಡೆದುಕೊಂಡ್ರು. ಸುಳ್ಯದ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಜೊತೆಗೆ ಒಂದು ಸಮಾಲೋಚನೆಯನ್ನು ಕೂಡ ಮಾಡಿದ್ರು. ಸುಳ್ಯಕ್ಕೆ ತೆರಳಿದಂತಹ ಸಂಸದರು ನಿರೀಕ್ಷಣಾ ಮಂದಿರಕ್ಕೆ ಬಂದರು. ಅಲ್ಲಿ ಪಕ್ಷದ ಪ್ರಮುಖರ ಜೊತೆಗೆ ಈ ಸಂದರ್ಭದಲ್ಲಿ ತಾಲೂಕಿನ ಆಗು ಹೋಗುಗಳು ಏನಾಗ್ತಾ ಇದೆ ಈ ಬಗ್ಗೆ ಚರ್ಚೆಯನ್ನು ನಡೆಸಿ ಬಳಿಕ ಸುಳ್ಯದ ಸರ್ಕಾರಿ ಆಸ್ಪತ್ರೆಗೆ ಬಂದು ವೈದ್ಯಾಧಿಕಾರಿ ಡಾಕ್ಟರ್ ಸುಬ್ರಹ್ಮಣ್ಯ ಎಂಆರ್ ಹಾಗೂ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಭಾನುಮತಿ ಅವರ ಜೊತೆಗೆ ಕೊರೋನಾ ವಿಚಾರದಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ದೀರಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು. ಇದಿಷ್ಟು ಇಂದು ಮಧ್ಯಾಹ್ನದ ಸುದ್ದಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.